ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮಂಗಳೂರಿನಲ್ಲಿ ಅನೇಕರು ಪ್ರತಿಭಟನೆಗೆ ಅವಕಾಶ ಕೇಳಿದ್ದಾರೆ. ನಾವು ಅಂತಹ ಅರ್ಜಿಗಳನ್ನು ಪರಿಶೀಲಿಸಿದ್ದೇವೆ. ಈಗಾಗಲೇ 8 ಅರ್ಜಿಗಳು ಪ್ರತಿಭಟನೆಗೆ ಅವಕಾಶವನ್ನ ಕೇಳಿದೆ. ಕೆಲವು ಸಂಘಟನೆಗಳು ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡಿದ್ದಾರೆ. ಸಾರ್ವಜನಿಕ ಆಸ್ತಿ-ಪಾಸ್ತಿಗೆ ಹಾನಿಯುಂಟು ಮಾಡಿದ್ದಾರೆ. 38 ಮಂದಿ ವಿರುದ್ಧ ಕೇಸ್ ದಾಖಲಿಸಿದ್ದೇವೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಡಾಕ್ಟರ್ ಪಿಎಸ್ ಹರ್ಷ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಡಿಸೆಂಬರ್ 20, 23ರಂದು ಬೃಹತ್ ಪ್ರತಿಭಟನೆ ಇದೆ ಎಂದು ಮೆಸೇಜ್ ರವಾನಿಸಿದ್ದಾರೆ. ನಾವು ಅದರಲ್ಲಿದ್ದ ಸಂಘಟನೆಗಳ ಮುಖಂಡರನ್ನ ಸಂಪರ್ಕಿಸಿದ್ದೇವೆ. ಮಂಗಳೂರು ಖಾಜಿಯವರ ಫೋಟೋ ಹಾಕಿ ಪೋಸ್ಟರ್ ಅನ್ನು ಹಾಕಿದ್ರು. ಡಿಸೆಂಬರ್ 20ರಂದು ಮಂಗಳೂರಿನಲ್ಲಿ ಮುಸ್ಲಿಂ ಸಂಘಟನೆಯಿಂದ ಪ್ರತಿಭಟನೆ ಇಲ್ಲ. ಮುಸ್ಲಿಂ ಧಾರ್ಮಿಕ ಮುಖಂಡರುಗಳನ್ನ ಕರೆದು ಚರ್ಚಿಸಲಾಗಿದೆ. ಸಾಮರಸ್ಯ ಹಾಳು ಮಾಡಲು ಕೆಲವರಿಂದ ತಂತ್ರ ನಡೀತಾ ಇದೆ. ಅಭಿಪ್ರಾಯ ವ್ಯಕ್ತಪಡಿಸಲು ಕಾನೂನು ಪ್ರಕಾರ ಅವಕಾಶವಿದೆ. ಕಾನೂನುಬದ್ಧ ಪ್ರತಿಭಟನೆಗೆ ಅವಕಾಶ ಕೊಡ್ತೇವೆ. ಇದೊಂದು ಸೂಕ್ಷ್ಮವಾದ ಸನ್ನಿವೇಶವಾಗಿದೆ. ಶಾಂತಿ ಕಾಪಾಡುವಂತೆ ಎಲ್ಲಾ ಧರ್ಮದ ಮುಖಂಡರಲ್ಲಿ ಮನವಿ ಮಾಡಿದ್ದೇವೆ ಎಂದು ಪೊಲೀಸ್ ಕಮಿಷನರ್ ಡಾಕ್ಟರ್ ಪಿಎಸ್ ಹರ್ಷ ಹೇಳಿದರು. ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಹೆಸರುಗಳನ್ನ ಕೋಟ್ ಮಾಡಿ 20ನೇ ತಾರೀಕು ಒಂದು ಬೃಹತ್ ಈ ರೀತಿಯಾದ ರ್ಯಾಲಿ ಇದೆ, ಪ್ರತಿಭಟನೆ ಇದೆ ಅಂತ ಕೆಲವರು, 23ನೇ ತಾರೀಕು ಇದೆ ಅಂತ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವುದು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಬೇರೆ ಬೇರೆ ವಿಧವಾಗಿ ಈ ಸಂದೇಶನ ರವಾನಿಸುತ್ತಿರುವುದನ್ನು ನಾವು ಗಮನಿಸಿ, ಆ ಸಂದೇಶಗಳಲ್ಲಿದ್ದ ಏನು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಕೆಲವು ಕಡೆ ಧಾರ್ಮಿಕ ಗುರುಗಳ ಹೆಸರು ಹಾಕಲಾಗಿತ್ತು. ಅವರನ್ನು ನಾವು ವಿನಯಪೂರ್ವಕವಾಗಿ ನಾವು ಸಂಪರ್ಕಿಸಿ ಅವರಿಗೆ ಇರೋ ಪರಿಸ್ಥಿತಿನ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಮನದಟ್ಟು ಮಾಡಿಕೊಟ್ಟು ನಮ್ಮ ಕಡೆಯಿಂದ ನಾವು ಒಂದು ಇಲಾಖೆಯ ನಿಲುವು ಹಾಗೂ ಸಾರ್ವಜನಿಕ ಹಿತಾಸಕ್ತಿಯಿಂದ ಒಂದು ಅಪೀಲ್ ಸಹ ನಾವು ಮಾಡಿದ್ವಿ. ತಾವು ನೋಡಬಹುದು, ಈ 20ನೇ ತಾರೀಕು ಏನು ಒಂದು ಪ್ರಮುಖವಾದ ನೆಹರು ಮೈದಾನದಲ್ಲಿ ನಡೀತದೆ ಅಂತ ಹೇಳಿ ಗೌರವಾನ್ವಿತ ಮಂಗಳೂರು ಖಾಜಿಯವರ ಭಾವಚಿತ್ರ, ಅವರ ಹೆಸರು ಎಲ್ಲ ಹಾಕಿ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಹರಿಬಿಟ್ಟಿದ್ದಾರೆ.